ಕೇಂದ್ರ ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮಾಜದವರಿಗೆ ಶೇಕಡಾ 10 ಮೀಸಲಾತಿಯನ್ನು ಮಂಜೂರುಗೊಳಿಸಿತ್ತು. ರಾಜ್ಯ ಸರ್ಕಾರದ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದಕ್ಕೊಂದು ಪ್ರಮಾಣ ಪತ್ರ ಕೊಡುವಂಥದ್ರಲ್ಲಿ ಶೇಕಡಾ 10% ಉದ್ಯೋಗ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಅವರಿಗೆ ಅವಕಾಶಗಳನ್ನು ಸಿಗ್ತಿತ್ತು. ಆದರೆ ಈ ಸಿಸ್ಟಮಲ್ಲಿ ಕಂದಾಯ ಇಲಾಖೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಅದನ್ನು ಸರಿಯಾಗಿ ನಮೂದನೆ ಮಾಡದೆ ಅದಕ್ಕೆ ಜನರಲ್ ಕ್ಯಾಟಗರಿ ಅಂತ ಹೇಳುವಂಥದ್ದನ್ನು ಹಾಕಿದ್ದು, ಅದರಲ್ಲಿ ಹಲವಾರು ಜಾತಿಗಳು ಅದರಲ್ಲಿ ಬಿಟ್ಟು ಹೋಗಿರೋ ಕಾರಣ ಅವರಿಗೆ ಇವತ್ತು ಆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರದವರು ಮಾಡುವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ವ್ಯಕ್ತಿಗಳು ಅವರು ಮತ್ತು ಇನ್ನಿತರ ಯಾವುದೇ ರೀತಿಯ ಮೀಸಲಾತಿಯನ್ನು ಪಡೆದೇ ಇರುವಂಥ ವ್ಯಕ್ತಿಗಳಿಗೆ ಈ ಸೌಕರ್ಯವನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಇದನ್ನು ಸರಿಯಾಗಿ ರಾಜ್ಯ ಸರ್ಕಾರ ವಿಮರ್ಶೆಗಳನ್ನು ಮಾಡದೆ ಅದರಲ್ಲಿ ಅವಕಾಶ ವಂಚಿತಂಥದ ಗೌಡ ಸಾರಸ್ವತ ಬ್ರಾಹ್ಮಣ ಇರ್ಬೋದು, ಅದೇ ರೀತಿ ಸಾರಸ್ವತ ಬ್ರಾಹ್ಮಣ ಇರ್ಬೋದು, ಈ ರೀತಿಯ ಹಲವು ಸಮಾಜದವರಿಗೆ ಅದರಿಂದ ವಂಚಿತವಾಗಿದೆ. ಈಗಾಗಲೇ ಗೋವಾ ಸರ್ಕಾರ ಮೊನ್ನೆ ಇತ್ತೀಚೆಗೆ ಅದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲ ಇದರಲ್ಲಿ ಈಗ ಈ ರಾಜ್ಯ ಸರ್ಕಾರ ಎರಡು ರೀತಿಯಲ್ಲಿ ಯಾವುದಾದ್ರೂ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಕೇಳೋಣ, ಸರ್ಕಾರ ಕೇಳೋಣ. ಒಂದು ಪ್ರಶ್ನೆ ಪೂರ್ಣ ಮಾಡ್ತೀನಿ. ಒಂದೇ ನಿಮಿಷ ಅವರೇನು ಮುಗಿಸ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದ ಈ ಒಂದು ತಾಂತ್ರಿಕ ನ್ಯೂನತೆ ಮತ್ತು ಏನು ಅನಾವಶ್ಯಕವಾಗಿ ಮಾಡಿಕೊಂಡಂಥ ಈ ನ್ಯೂನತೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪುನರಪಿ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಆ ತಾಂತ್ರಿಕ ನ್ಯೂನತೆಯನ್ನು ಕಂಪ್ಯೂಟರ್ ಸಿಸ್ಟಮಲ್ಲಿ ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂದರೆ ರಾಜ್ಯ ಸರ್ಕಾರ ಏನು ಮಾಡಬೇಕಂದ್ರೆ ಗೋವಾ ಮಾಡಿದ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಅದರಲ್ಲಿ ಕೂಡ ಯಾವುದೇ ರೀತಿ ಮೀಸಲಾತಿ ಹೊಂದದಂಥ ವ್ಯಕ್ತಿಗಳಿಗೆ ಇದನ್ನು ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು ಅಂತೇಳುವಂಥ ಒಂದು ಆದೇಶವನ್ನು ಹೊರಡಿಸಿದಲ್ಲಿ ಈ ರೀತಿಯ ಎಲ್ಲ ಅವಕಾಶಗಳು ಸಿಗ್ತದೆ ಅಂತೇಳುವಂಥ ವಿಷಯವನ್ನು ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ಈಗಾಗಲೇ ನಮ್ಮ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ. ಎಲ್ಲರೂ ನಾವು ಹೇಳಿದೆವು, ಮುಖ್ಯಮಂತ್ರಿಗಳು ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಕೊನೆಯದಾಗಿ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಕಂಪ್ಯೂಟರ್ನಲ್ಲಿ ಆ ಸಿಸ್ಟಮಲ್ಲಿ ಅದು ಖಾಲಿ ಬ್ರಾಹ್ಮಣ ಅಂತ ಬರ್ತದೆ, ಬಿಟ್ಟರೆ ಸಬ್ ಕ್ಲಾಸ್ಗಳು ಬರುವುದಿಲ್ಲ. ಅವರದನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಮಾಹಿತಿಗಳನ್ನು ಸಂಗ್ರಹ ಮಾಡದೆ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ತಾವು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಅತಿ ಶೀಘ್ರದಲ್ಲಿ ಈ ವರ್ಷದ ವಿದ್ಯಾಸಂಸ್ಥೆಗಳಿಗೆ ಸಿಗಬೇಕಾದಂಥ ಲಾಭಾಂಶ ಪಡ್ಕೊಳ್ಬೇಕಾದಂಥ ವಿದ್ಯಾರ್ಥಿಗಳಿಗೆ ಅದರಿಂದ ಲಾಭಾಂಶ ಸಿಗದೇ ಇರುವಂಥದ್ದು ಬಹಳ ಗೊಂದಲಗಳಾಗಿದೆ. ತಕ್ಷಣ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡಿದೆ. ಕಾನೂನು ತೊಡಕುಗಳಿದೆ ಅನ್ನೋದನ್ನು ವೇದವ್ಯಾಸರು ಉಲ್ಲೇಖ ಮಾಡಿದರು. ಇದು ಒಂದೊಂದು ವರ್ಷ 6 ತಿಂಗಳು ಲೇಟ್ ಆಗ್ತಾ ಹೋದರೆ ಈ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾದಂಥ ಅರ್ಹತೆ ಇರುವಂಥವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಉದಾಹರಣೆಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ, ಕಾಲೇಜ್ ಸೀಟ್ ಸಿಗ್ತಾ ಇಲ್ಲ, ಈ ಥರ ತುಂಬ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ಯಾರಿಗೆ ನಿಜವಾಗಿ ಆ ರೀತಿ GSPನಲ್ಲಿ ಅತ್ಯಂತ ಬಡವರಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ ಅನ್ವಯ ಅವರಿಗೆ ಸೌಲಭ್ಯಗಳು ಸಿಗಬೇಕಾಗಿತ್ತು. ನಮ್ಮ ಸರ್ಕಾರದ ಇನ್ಯಾವುದೋ ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ಅದನ್ನು ಮುಂದಕ್ಕೆ ಆಗ್ತಾ ಹೋದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಯುವಕರಿಗೆ ನಷ್ಟ ಆಗುತ್ತೆ. ಗೋವಾ ಮಾದರಿನಲ್ಲಿ ಏನು ಮಾಡಿದರೆ ತಕ್ಷಣ ಸರ್ಕಾರಕ್ಕೆ ಮಧ್ಯ ಪ್ರವೇಶ ಮಾಡಿ ಇವತ್ತೇ ಇದನ್ನು ಆರ್ಡರ್ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಆ ಸಮುದಾಯದ ಜನರಿಗೆ ನ್ಯಾಯ ಕೊಟ್ಟಂತಾಗುತ್ತೆ. ಸರ್ಕಾರ ತಕ್ಷಣ ಅದನ್ನು ಗಮನಿಸಬೇಕು ಅಂತ ನಾನು ಕೂಡ ಮಾನ್ಯ ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗದ ಜಾತಿಗಳ ಹೊರತುಪಡಿಸಿ ಉಳಿದ 10% ಮೀಸಲಾತಿಯನ್ನು ಸಂವಿಧಾನ ತಿದ್ದುಪಡಿಯನ್ನು ಮಾಡೋ ಮುಖಾಂತರ 19/1/2019 ಮತ್ತು 31/2019 ಆ ಸಂವಿಧಾನ ತಿದ್ದುಪಡಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ನಮ್ಮಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು OBC ಬೇರೆ ಬೇರೆ ವರ್ಗಗಳಲ್ಲಿರುವಂಥ ಜಾತಿ ಉಪಜಾತಿಗಳ ಪಟ್ಟಿಯ ಜೊತೆಗೆ ಯಾವ ಉಳಿದಿದೆ ಅವುಗಳನ್ನು ಮಾಡಿ ಒಂದು ಆದೇಶವನ್ನು ಕೂಡ ನಾವು ಹೊರಡಿಸಿದ್ದೇವೆ. ಅದು ಕೆಲವು ಬಿಟ್ಟು ಹೋಗಿದೆ ಇನ್ನೊಂದಂಥ ಹಲವಾರು ವಿಚಾರಗಳಿದ್ದಾಗ ಅದನ್ನು ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಕೂಡಲೇ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಈಗಾಗಲೇ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ ಈ ಸರ್ಕಾರ ಆದೇಶವನ್ನು ಹೊರಡಿಸಿ ಕಂದಾಯ ಇಲಾಖೆ ಜೊತೆಗೂ ಚರ್ಚೆ ಮಾಡಿ ಅಲ್ಲಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಏನು ತೊಂದರೆ ಆಗಿದೆ ಅದನ್ನು ಸರಿಪಡಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ, ಇದರೊಳಗೆ ಒಂದೇ ಒಂದು ಬೊಮ್ಮಾಯಿಯವರು ಇದು ದೇಶದ
8-10 ರಾಜ್ಯಗಳು ಈಗಾಗಲೇ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಈ ಆದೇಶವನ್ನು ಜಾರಿಗೊಳಿಸಿದೆ. ಈ ಗೋವಾ ಅಂತ ಹೇಳಿದ ಹಾಗೆ ಬೇರೆ ಬೇರೆ ಅನೇಕ ರಾಜ್ಯಗಳು ಹೊರಡಿಸಿದೆ. ಆದರೆ ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರದ ಅವಧಿಯೊಳಗೂ ಅದು ಕ್ಯಾಬಿನೆಟ್ಟಿಗೆ ಬಂದಿತ್ತು, ಈಗಲೂ ಕ್ಯಾಬಿನೆಟ್ಟಿಗೆಲ್ಲ ಬಂದಿದೆ. ಈಗ ಅದನ್ನು ತ್ವರಿತವಾಗಿ ಮಾಡಿದರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಇದು ಬಹಳ ಅನುಕೂಲ ಆಗ್ತದೆ. ಆದರೆ ಇದು ಯಾಕೋ ವಿಳಂಬ ಆಗ್ತಾ ಇದೆ ಅನ್ನುವಂಥ ಬೇಸರದ ಭಾವ ಇದೆ. ಇಲ್ಲ, ಈಗ ಮೊನ್ನೆ ನಾನು ಕೂಡ ಇದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೋಬೇಕು, ಆದೇಶ ಹೊರಡಿಸ್ಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ತಮ್ಮ ಲಿಸ್ಟನ್ನು ಮಾಡಿ ಗುಜರಾತ್ ಮತ್ತು ಗೋವಾ ಎಲ್ಲ ಕಡೆ ಏನಾಗಿದೆ ಅದನ್ನು ಕೂಡ ನಾವೆಲ್ಲ ತರಿಸ್ಕೊಂಡಿದ್ದೇವೆ. ಅತಿ ತ್ವರಿತಗತಿಯಲ್ಲಿ ತಾವು ಹೇಳಿದಂತೆ ಇದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೊರಡಿಸಿ ಯಾವ್ಯಾವ ಕಮ್ಯುನಿಟೀಸ್ಗಳು ಬರ್ತಾವೆ ಅನ್ನೋದನ್ನು ನೋಟಿಫಿಕೇಷನನ್ನು ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಈ ಶಾಲೆ ಪ್ರಾರಂಭ ಆಗ್ತಾ ಇದ್ದಾವೆ ಮೇ ಜೂನಲ್ಲಿ, ಅಷ್ಟರೊಳಗಡೆ ಇದಕ್ಕೆ ಆದೇಶವನ್ನು ಹೊರಡಿಸಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗದಂತೆ ಈ 10% ಸಂವಿಧಾನ ದತ್ತವಾಗಿ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದಕ್ಕೆ ಕೊಡೋದಕ್ಕೆಲ್ಲ ಕ್ರಮಗಳನ್ನು ತಾವು ಯಾರಾದರೂ ಹಿರಿಯ ಸಚಿವರು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಇದು ನಿರ್ಣಯ ಮಾಡದೆ ಹೋದರೆ, ಈಗಾಗಲೇ ಏನು ವಿಳಂಬ ಆಗಿದೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಯೋ ಕರ್ನಾಟಕದಲ್ಲಿ ಇನ್ನೂ ಆಗಲಿಲ್ಲ ಅನ್ನುವಂಥ ಭಾವನೆ ಕರ್ನಾಟಕದ ಜನತೆಯಲ್ಲಿ ಏನಿದೆ ಅದು ದೂರ ಆಗಬೇಕು ಅಂದ್ರೆ ತಾವ್ಯಾರಾದ್ರೂ ಅದಕ್ಕೆ ಸ್ಪಷ್ಟವಾಗಿ ಇನ್ವಾಲ್ವ್ ಆಗಬೇಕು. ಕಾರಜೋಳ ಅವರು ತಾವು ಹಿರಿಯ ಸಚಿವರಿದ್ದೀರಿ, ತಾವೆಲ್ಲ ಸೇರಿ ಇದನ್ನ ಕ್ಯಾಬಿನೆಟ್ ನಲ್ಲಿ ಇತ್ಯರ್ಥ ಮಾಡಬೇಕು ತಕ್ಷಣ ಅಂತ. ಇದರಲ್ಲಿ ಬಹಳ ಸ್ಪಷ್ಟತೆ ನಮ್ಮ ಸರ್ಕಾರಕ್ಕೂ ಇದೆ. ಇಲ್ಲಿ ಏನು ಸಂವಿಧಾನ ತಿದ್ದುಪಡಿ ಆಗಿರುವಂಥದ್ದು ಯಾವುದು ರಿಸರ್ವೇಷನಲ್ಲಿ ಬಿಟ್ಟು ಹೋದಂಥ ಸಮುದಾಯಗಳ ಆರ್ಥಿಕ ಹಿಂದುಳಿದ ಆಧಾರದ ಮೇಲೆ ನ್ಯಾಯವನ್ನು ಕೊಡಬೇಕನ್ನುವಂಥ ಒಂದು ಉನ್ನತ ಮಟ್ಟದ ಉದ್ದೇಶ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ, ಅದರ ಲಾಭ ಕನ್ನಡಿಗರಿಗೂ ಸಿಗಬೇಕು, ಕರ್ನಾಟಕದಲ್ಲಿ ಸಿಗಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದು ಆದೇಶ ಹೊರಡಿಸಲಾಗಿತ್ತು. ಆದರೆ ಅದರಲ್ಲಿ ಸ್ಪಷ್ಟತೆ ಇರಲಿಲ್ಲ. ಈಗ ನೀವು ಹೇಳಿದ ಮೇಲೆ ಅಥವಾ ಇಲ್ಲಿ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆನೇ ನಾವು ಈಗಾಗಲೇ ಅದನ್ನು ಇದು ಮಾಡಿದ್ದೇವೆ. ಆದಷ್ಟು ಬೇಗನೆ ಈ ಸದನ ಮುಗಿಯೋದ್ರೊಳಗಡೆ ಇದಕ್ಕೊಂದು ಇತ್ಯರ್ಥವನ್ನು ಸ್ಪಷ್ಟವಾದಂಥ ಆದೇಶವನ್ನು ಹೊರಡಿಸ್ತಾರೆ. ಅಧ್ಯಕ್ಷರೇ, ಮೊನ್ನೆ ದಿನ ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದು ಡೆಲಿಗೇಷನ್ ಭೇಟಿ ಮಾಡ್ತು. ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ, ಮತ್ತೊಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಸೆಕ್ರೆಟರಿ ಅವರಿಗೆ, ರೆವಿನ್ಯೂ ಸೆಕ್ರೆಟರಿ ಅವರಿಗೆ. ಮಾನ್ಯ ಸಚಿವರು ರೆವಿನ್ಯೂ ಸೆಕ್ರೆಟರಿ ಅವ್ರನ್ನ ಕರೆಸಿ ಮಾತಾಡಿ ತಕ್ಷಣ ಇದನ್ನು ಜಾರಿ ಕೊಡುವ ಹಾಗೆ ವ್ಯವಸ್ಥೆ ಮಾಡುವಂತ ತುಂಬಾ ಒಳ್ಳೆಯದು. ಅಧ್ಯಕ್ಷರೇ, ಎರಡು ಮೂರು ನಮ್ಮಲ್ಲಿರುವಂತ ಉಪಜಾತಿಗಳು ಬಿಟ್ಟು ಹೋಗಿದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಸಾಮಾನ್ಯ ಬಡವರ್ಗದ ಮಕ್ಕಳಿಗೆ ತೊಂದರೆ ಆಗಿದೆ. ಒಂದೇ ನಿಮಿಷ, ಉನ್ನತ ಮಟ್ಟದಲ್ಲಿ ತೀರ್ಮಾನ ಮಾಡಿ ಕಂದಾಯ ಸಚಿವರ ಜೊತೆಗೂ ಕೂಡ ಸಮಾಲೋಚನೆ ಮಾಡಿ